ಪುತ್ತೂರು ತಾಲೂಕಿನ ಬಡಗನೂರು ಎಂಬಲ್ಲಿ ನಡೆದ ದಲಿತ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಮತ್ತು ವೈದ್ಯಾಧಿಕಾರಿಗಳು ನೈಜತೆಯನ್ನ ಮರೆಮಾಚಿದ್ದು ಪ್ರಕರಣದ ನೈಜ ಆರೋಪಿಯನ್ನ ಈ ತನಕ ಬಂಧಿಸಲಾಗಿಲ್ಲ. ಆರೋಪಿಯನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಮೊಗೇರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಬೆಂಗಳೂರು ಎಚ್ಚರಿಸಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿ ಈ ತನಕ ಯಾವುದೇ ಸ್ಪಂದನೆ ದೊರಕಿಲ್ಲ. ಇಲ್ಲಿನ ಶಾಸಕರು, ಮಹಿಳಾ ಕಲ್ಯಾಣ ಇಲಾಖೆಗಳು, ಸ್ಥಳೀಯ ಪಂಚಾಯತ್ ಕೂಡ ಈ ಬಗ್ಗೆ ಯಾವುದೇ ಪರಿಶೀಲನೆ ನಡೆಸಿಲ್ಲ. ಅಲ್ಲದೆ ಬಿಜೆಪಿ, ಕಾಂಗ್ರೆಸ್ ಯಾವ ಪಕ್ಷಗಳು ಮಾತನಾಡುತ್ತಿಲ್ಲ. ಪ್ರಕರಣದ ಆರೋಪಿಯಾಗಿರುವ ನಾರಾಯಣ್ ರೈ ಎಂಬಾತ ಆರ್ಎಸ್ಎಸ್ ಕಾರ್ಯಕರ್ತ ಹಾಗೂ ಬಿಜೆಪಿ ಮುಖಂಡರಾಗಿರುವ ಕಾರಣ ಪ್ರಕರಣವನ್ನು ತಿರುಚಿ ಸಂತ್ರಸ್ತ ಬಾಲಕಿಯ ಸಹೋದರನನ್ನೇ ಆರೋಪಿ ಎಂದು ಬಿಂಬಿಸಿ ಬಂಧಿಸಲಾಗಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ನೈಜ ಜನಪರವಾದ ಕಾಳಜಿ ಇದ್ದಲ್ಲಿ ತಕ್ಷಣವೇ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ಜಾತಿಯನ್ನ ನೋಡದೆ ಆಕೆಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ಊರಲ್ಲಿ ನಡೆದಿದೆ, ನಾಳೆ ನಮ್ಮ ಊರಲ್ಲಿ ನಡೆಯುತ್ತೆ. ಪುತ್ತೂರು ಒಂದು ಸಾಂಸ್ಕೃತಿಕ ನಗರಿ. ಒಂದು ಪುತ್ತೂರಿಗೆ ಅದರದೇ ಆದ ಪರಂಪರೆ, ಸಂಸ್ಕೃತಿ, ಸಂಪ್ರದಾಯ ಇದೆ. ಇಂಥ ಕ್ಷೇತ್ರದಲ್ಲಿ ಅಂತ ಒಂದು ಇದು ನಡೀಬೇಕಾದ್ರೆ ಬೇರೆ ಸಮುದಾಯದವರು ಯಾಕೆ ಸುಮ್ಮನೆ ಇದ್ದಾರೆ? ಇಂಥ ನ್ಯೂಸ್ಗಳನ್ನು ಕೇಳ್ಕೊಂಡು ಮಾಡ್ಕೊಂಡು ಯಾಕೆ ಸುಮ್ಮನೆ ಇದ್ದಾರೆ? ಇಂಥ ಬೆಳೆಯೋದಕ್ಕೆ ಯಾಕೆ ಅವಕಾಶ ಕೊಡ್ತಿದ್ದೀರಾ? ಬೇರೆ ಸಮುದಾಯದವರನ್ನು ನಾವು ಕೈ ಮುಗಿದು ಕೇಳ್ತಾ ಇದ್ದೇವೆ. ಇಂಥ ಒಂದು ಏನೇ ಆಚಾರ ನಡೆದು ಪ್ರತಿಯೊಬ್ಬರ ರೀತಿಯ ಒಂದು ವಾಯ್ಸ್ ರೈಸ್ ಮಾಡಿಬಿಟ್ಟು ಸೂಕ್ತವಾದ ನ್ಯಾಯವನ್ನು ಕೊಡಿಸಿ, ಅಂತ ನ್ಯಾಯ ಕೊಡಿಸಿದ ಜೊತೆಗೆ ಅಂತ ಇದು ನಡಿಬಾರ್ದು. ಕಡೆಯದಾಗಿ ರಾಜ್ಯ ಸಂಘದ ವತಿಯಿಂದ ಏನು ಅಂತ ಹೇಳೋದಂದ್ರೆ, ಅತ್ಯಾಚಾರ ಆಗಿದೆ, ಒಂದು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಕಾನೂನು ಮುಖಾಂತರ ಮಾಡಿಸಿ ನಾರಾಯಣ ರೈ ನಿಜವಾದ ಅವನು ಅಪರಾಧಿ ಆಗಿದ್ರೆ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸ್ಬೇಕು. ಒಂದು. ಎರಡನೇದು, ಅವನು DNA ಟೆಸ್ಟ್ ಆಗಬೇಕು. DNA ಟೆಸ್ಟ್ ಇಟ್ ಇಸ್ ಮಸ್ಟ್ ಅಂಡ್ ಶುಡ್, ಇದು ಆಗಲೇಬೇಕು. ಇನ್ನೊಂದೇನಂತ ಹೇಳಿದ್ರೆ, ಸಂತ್ರಸ್ತೆ ಹುಡುಗಿ, ಪಾಪ ಹುಡುಗಿ ಇವಾಗ ಚಿಕ್ಕ ಮಗುವನ್ನು ಇಟ್ಕೊಂಡಿದ್ದಾರೆ, ಸರಿಯಾಗಿ ಅವರಿಗೆ ಉಳಿಯೋಕೆ ವ್ಯವಸ್ಥೆ ಇಲ್ಲ, ಮನೆ ಇಲ್ಲ, ಮಳೆ ನೀರು ಸೋರ್ತಾ ಇದೆ, 1.5 ತಿಂಗಳ ಮಗುವನ್ನು ಆ ನೆಲದಲ್ಲಿ ಮನಸ್ಕೊಂಡಿದ್ದಾರೆ. ಇದೇ ಪರಿಸ್ಥಿತಿ ಇಲ್ಲಿದ್ದಂತ ನಾನು ಮೊದಲು ಹೇಳಿದಂತ ಲಿಸ್ಟಲ್ಲಿದ್ದವರು ಅವ್ರ ಮನೆಯವರಿಗೆ ನಡೆದಿದ್ರೆ ಸುಮ್ಮನೆ ಇರ್ತಿದ್ರು. ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳು ಸುಮ್ಮನೆ ಇರ್ತಿದ್ರು ಅವರು. ಇದನ್ನ ಈ ಮುಖಾಂತರ ಅವರಿಗೆ ಕೇಳಿಕೊಂಡು ಸರಿಯಾದ ಸೂಕ್ತ ಒದಗಿಸಬೇಕು. ಕಡೆಯದಾಗಿ ಅವರಿಗೆ, ಆ ಸಂತ್ರಸ್ತ ಹುಡುಗಿಗೆ ನಿಜವಾಗ್ಲೂ ನಾರಾಯಣ ರೈ ತಪ್ಪು ಮಾಡಿದ್ರೆ, ಆ ಹುಡುಗಿಗೆ ಈ ತರ ಅನ್ಯಾಯ ಆಗಿದೆ ನಾರಾಯಣ ರೈ ಕಡೆಯಿಂದ, ಅವನ ಆಸ್ತಿಯಲ್ಲಿ ಅರ್ಧ ಭಾಗ ಏನಿದೆಯೋ ಆ ಹುಡುಗಿಗೆ ಮತ್ತು ಆ ಹುಡುಗಿಯ ಮಗುಗೆ ಬರೆದುಕೊಟ್ಟು ಕೊನೆಗೆ ಆ ಒಂದು ಜೀವನಾಂಶವನ್ನು ಬರೆದುಕೊಡುವಂತ ವ್ಯವಸ್ಥೆ ಮಾಡಿ, ಈ ಕಾನೂನು ಸರ್ಕಾರಿ ಅಧಿಕಾರಿಗಳಾಗಲಿ, ಕಾನೂನವರಾಗಲಿ, DC ಆಗಲಿ, SP ಅವರಾಗಲಿ, ಅಥವಾ ಸ್ಟೇಷನ್ ಅವರಾಗಲಿ, ಅಥವಾ ಜನಪ್ರತಿನಿಧಿಗಳಾಗಲಿ, ಇವರೆಲ್ಲ ಇದನ್ನೆಲ್ಲ ಒತ್ತಾಯ ಮಾಡಿಬಿಟ್ಟು ಈ ಒಂದು ಸೂಕ್ತ ರೀತಿಯ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಇವತ್ತು ನಾನು ಎಲ್ಲರಿಗೂ ಮನವಿ ಮಾಡಿಕೊಡ್ತೇನೆ. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಆನಂದ್ ಬೆಳ್ಳಾರೆ ಮಿತ್ತಬೈಲ್, ಮುಖಂಡರಾದ ರಮೇಶ್ ಕೋಟ್ಯಾನ್, ಜಯಪ್ರಕಾಶ್ ಕನ್ಯಾಡಿ, ಅಶೋಕ್ ಕೊಂಚಾಡಿ, ಸೀತಾರಾಮ್ ಕೊಂಚಾಡಿ ಈ ವೇಳೆ ಹಾಜರಿದ್ದರು.